ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ಪ್ರಾನ್ಸ್ ಸುಕ್ಕ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಶುಂಠಿ. ಅದು ತೆಂಗಿನಕಾಯಿ ಸಣ್ಣದು ಗ್ರೈಂಡ್ ಮಾಡಲಿಕ್ಕೆ. ಇದು ಕೊತ್ತಂಬರಿ, ಸಾಸಿವೆ ಮತ್ತು ಜೀರಿಗೆ, ಚಿಲ್ಲಿ ಪೌಡ್ರ್ ಎಲ್ಲ ಹಾಕಲಿಕ್ಕೆ ಉಂಟು. ಅದಕ್ಕೆ ಅದು ಮತ್ತೆ ಹಾಕೋದು. ಇದಕ್ಕೆ ಹಾಕುವ ಈ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಎಲ್ಲ ಹಾಕುವ. ಇದಕ್ಕೆ ಗ್ರೈಂಡ್ ಮಾಡುವ. ಅದು ಸುಕ್ಕ ಗ್ರೈಂಡ್ ಮಾಡಲಿಕ್ಕೆ, ನೀರು ಹಾಕಲಿಕ್ಕಿಲ್ಲ. ಈಗ ಇದು ಗ್ರೈಂಡ್ ಆಗಿದೆ. ಇಷ್ಟು ಗ್ರೈಂಡ್ ಆದರೆ ಸಾಕು. ಈಗ ಇದು ಸ್ವಲ್ಪ ಗ್ರೈಂಡ್ ಆದರೆ ಸಾಕು. ಈಗ 2 ಸ್ಪೂನ್ ಎಣ್ಣೆ ಹಾಕುವ ಇದಕ್ಕೆ. ಈಗ ಈರುಳ್ಳಿ ಹಾಕುವ. ಈಗ ಟೊಮೆಟೊ ಹಾಕುವ. 2 ಟೊಮೆಟೊ ಸಣ್ಣದು. ಈಗ ಚೆನ್ನಾಗಿ ಮಗುಚುವ. ಈಗ ಆಯಿತು. ಈಗ ಪ್ರಾನ್ಸ್ ಹಾಕುವ. ಪ್ರಾನ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಗುಚು. ಸ್ವಲ್ಪ ನೀರು ಹಾಕುವ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಸ್ವಲ್ಪ ಈಗ ರುಚಿಗೆ ತಕ್ಕ ಉಪ್ಪು ಸ್ವಲ್ಪನೇ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚುವ. ಇದು ಹೆಚ್ಚು ಬೇಯಬಾರ್ದು, ಒಂದು 5 ನಿಮಿಷ ಸಾಕು ಇದಕ್ಕೆ. ಈಗ ಮುಚ್ಚಳ ತೆಗೆಯುವ. ನೀರಾಗಿದೆ ಸ್ವಲ್ಪ. ಇದಕ್ಕೆ ಈಗ ಮಸಾಲೆ ಹಾಕುವ. ಈಗ ಚಿಲ್ಲಿ ಪೌಡ್ರ್ ಹಾಕುವ. 1-2 ಸ್ಪೂನು. ಮತ್ತು ಸ್ವಲ್ಪ ಮೆಂತೆ, ಸ್ವಲ್ಪ ಜೀರ, ಕೊತ್ತಂಬರಿ ಪೌಡ್ರು 1 ಸ್ಪೂನು, ಮತ್ತು ಸ್ವಲ್ಪ ಅರಶಿನ, ಹಾಗೆ 1 ಸ್ಪೂನು ಗರಂ ಮಸಾಲ. ಈಗ ಸಾಸಿವೆ 1/2 ಸ್ಪೂನು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಕಾಯಿ ತುರಿ ಹಾಕುವ. ಎಲ್ಲ ಮಿಕ್ಸಿಗೆ ಹಾಕಿದ ಮಸಾಲೆ ಎಲ್ಲ ಹಾಕುವ. ಇದಕ್ಕೆ ಗ್ರೈಂಡ್ ಮಾಡಿದ ತೆಂಗಿನಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ಇದಾಯಿತು. ಮುಚ್ಚಳ ಮುಚ್ಚುವ. ಗ್ಯಾಸ್ ಆಫ್ ಮಾಡುವ. ಈಗ ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ ಪ್ರಾನ್ಸ್ ಸುಕ್ಕ. ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ತಿಂದರೆ ತುಂಬ ಟೇಸ್ಟಿ. ಚಪಾತಿಗೆ ತಿನ್ಬೋದು, ಪರೋಟಾಗೆ ಸಹ ತಿನ್ಬೋದು. ಒಳ್ಳೆ ಆಗ್ತದೆ. ಇದು ಒಳ್ಳೆ ಕಾಂಬಿನೇಷನ್. ಮತ್ತು ಅನ್ನಕ್ಕೆ ಸಹ ತಿನ್ಬೋದು. ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಎಲ್ಲ. ಈ ಪ್ರಾನ್ಸ್ ಸುಕ್ಕ ತುಂಬ ಟೇಸ್ಟಿಯಾಗಿರ್ತದೆ. ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿ. ಮತ್ತು ನೋಡಿ ಚೆಂದ ಬಂದಿದೆ. ಕಲರ್ ನೋಡಿ, ಕಲರ್ಫುಲ್ಲಾಗಿ ಬಂದಿದೆ. ಈ ಪ್ರಾನ್ಸ್ ಸುಕ್ಕ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಬಾಯ್.